ರಾಜ್ಯ ಸರ್ಕಾರ ಪ್ರಾಯೋಜಕತ್ವದ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆಯನ್ನು ಸೋಮವಾರ ಕೋಟೆಕಾರ್ ನೂರ್ ಮಹಲ್ ನಡೆಪಾಯಿರು. ಶಾಸಕರು ಶ್ರೀ ಯುಟಿ ಖಾದರ್ ಕಿಟ್ಟಲಿನ ಪಟ್ಟದ ಕಾರ್ಮಿಕ ಇಲಾಖೆದು ಕಟ್ಟಡ ಕಾರ್ಮಿಕರಿಗೆ ಉಪ್ಪುನ ಸವಲತ್ತುಲದ ಬಗೆಟ್ ಅಂಚನೆ ಕಟ್ಟಡ ಕಾರ್ಮಿಕರನ್ನ ಜೋಕ್ಲಿಗೆ ಉಪ್ಪುನ ಸೌಲಭ್ಯದ ಬಗೆಟ್ ತೆರಿಪಾಯಿರು. ಕ್ಷೇತ್ರದಲ್ಲಿ ಒಂದೇ ಕಡೆ ಮಾಡದೆ ಅದನ್ನು ಕೆಲವೊಂದು ಕಡೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಣ್ಣ ಗ್ರಾಮ ಪಂಚಾಯತ್ ಆದರೆ ಮೂರು ಕಡೆ ಒಂದೇ ಕಡೆ ಮಾಡುವಂತ ಹಮ್ಮಿಕೊಂಡಿದ್ದೇವೆ. ಗಾಡಿ ಕಳಿಸಿ ಲೋಡರ್ಗಳನ್ನು ಕಳಿಸಿ ಅದನ್ನು ಇಲ್ಲಿಗೆ ತರಬೇಕು ಮತ್ತು ಬಂದ ತಕ್ಷಣ ಅದನ್ನು ಕೊಟ್ಟು ಬಿಡ. ಅದಕ್ಕಾಗಿ ಎಲ್ಲವೂ ಕೂಡ ಅರ್ಜೆಂಟ್ ಆಗುವಂತ ವಿಚಾರ. ಇದೆಲ್ಲ ಇಷ್ಟೆಲ್ಲ ಸರಿ ಆಗ್ಬೇಕಾದ್ರೆ ಒಂದು ನಾವು ಪುರುಷೋತ್ತಮ
ನಾನು ಹೇಳಿದಾಗ ಒಬ್ಬ ಗೋಡನನ್ನು ನಿಗದಿಪಡಿಸಿ ಅಲ್ಲಿ ಇಟ್ಟು ಅಲ್ಲಿಗೆ ಅವರದೇ ಟೆಂಪೋನ್ ಕಳಿಸಿ ಇವರೇ ಲೋಡ್ ಮಾಡಿ, ಲೋಡರಿಲ್ಲ 3 ಹಂತದಿಂದ ಲೋಡ್ ತಗೊಂಡ್ಬಂದು ಇಡಬೇಕು, ಇಲ್ಲಿಗೆ ಅದನ್ನು ಮುಟ್ಟಿಸಿ ವರ್ಷ ನಿಮ್ಗೆಲ್ಲರಿಗೂ ಕೂಡ ಮತ್ತೇನು ಫೋನ್ ಮಾಡೋ ಕೂಡ ಜಾಗ್ರತೆಯಿಂದ ಎಲ್ಲರಿಗೂ ಕೂಡ ಫೋನ್ ಮಾಡಿ ಕರೆದಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಯಾರಿವತ್ತು ಸ್ವಯಂ ಸಹಾಯಕರಾಗಿ ತಮ್ಮ ಕೆಲಸವನ್ನು ಮಾಡಿದಾರ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ಸಮಾಜದ ಬಗ್ಗೆ ಕಳಕಳಿಟ್ಟು ಕೆಲಸ ಮಾಡಿದವರಿಗೆ ಇವತ್ತಲ್ಲ ನಾಳೆ ಅದೇನು ಪ್ರತಿಫಲ ಕೊಟ್ಟೆ ಇವತ್ತು ಕೊಡ್ತಾರೆ. ಅದಕ್ಕೆ ಬಹುಶಃ ಕಟ್ಟಡ ಕಾರ್ಮಿಕ ತಮಗೆ ಸಂಬಂಧಪಟ್ಟಾಗಿ ತಾವೆಲ್ಲ ಯಾರು ಇವತ್ತು ಕಾರ್ಡ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದಿಸುವಂಥದ್ದು. ಪ್ರತಿಯೊಂದು ಕೆಲಸ ಕೂಡ ಅದರದಾದ ಗೌರವವಿದೆ. ಸ್ವಾಭಿಮಾನ ಮತ್ತು ಗೌರವದಿಂದ ಕೆಲಸ ಮಾಡೋದೇ ಪ್ರತಿಯೊಬ್ಬರ ಜೀವನದ ವ್ಯಕ್ತಿತ್ವದ ಮುಖ್ಯ ಗುರಿ. ಸೊ ನೀವು ಮಾಡುವಂಥ ಕೆಲಸವೂ ಕೂಡ ಇವತ್ತು ಅದಕ್ಕೆ ಆದ ಸ್ವಾಭಿಮಾನ ಮತ್ತು ಗೌರವ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಮಾಜ ಇವತ್ತು ಮುಂದೆ ನಡೆದುಕೊಂಡು ಹೋಗಬೇಕಾದ್ರೆ, ದೇಶ ಇವತ್ತು ಮುಂದೆ ತಿರುಗಾಡಿಕೊಂಡು ಹೋಗಬೇಕಾದ್ರೆ ಅದು ನಮ್ಮ ಮಂತ್ರಿಗಳು, ಶಾಸಕರು, ಸಂಸದರು, ಪ್ರಧಾನಮಂತ್ರಿಗಳು ಬಲಿಷ್ಠರಾದ ದೇಶ ಬಲಿಷ್ಠವಾಗಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥ ಕಾರ್ಮಿಕರ ಟೆನ್ಷನನ್ನು ಕಡಿಮೆ ಮಾಡಿ ನಿಮಗೆ ನೆಮ್ಮದಿ ಮತ್ತು ಸ್ವಾಭಿಮಾನದ ಜೀವನ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ರೂಪಿಸಿಕೊಂಡಾಗ ಮಾತ್ರ ಭವಿಷ್ಯದಲ್ಲಿ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ತಾವು ತಮ್ಮ ಕೆಲಸ ಮಾಡುವ ಜೊತೆಯಲ್ಲಿ ಬಹುಶಃ ನಿಮ್ಮ ಮಕ್ಕಳಿಗೆ ವಿಶೇಷವಾದ ಶಿಕ್ಷಣದ ಒತ್ತನ್ನು ಕೊಡುವಂಥ ಕೆಲಸ ತಮ್ಮೆಲ್ಲಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನಿವತ್ತು ಪ್ರಥಮವಾಗಿ ನಾನಿವತ್ತು ಬಯಸುವಂಥದ್ದು. ತಾವು ಯಾರೆಲ್ಲ ಇವತ್ತು ಕಟ್ಟಡ ಕಾರ್ಮಿಕರಾಗಿದ್ದೀರಿ ಇದರ ಸವಲತ್ತನ್ನು ಪಡೆಯುವಂಥ ಒಂದು ಮನೋಭಾವ ಮತ್ತು ಆಸಕ್ತಿ ಕೂಡ ನಿಮಗೆ ಇವತ್ತು ಇರಬೇಕು. ನಿಮ್ಮಲ್ಲಿ ಬಹಳಷ್ಟು ಜನ ಇವತ್ತು ಕಟ್ಟಡ ಕಾರ್ಮಿಕರಾಗಿದ್ದೀರಿ, ಇದರ ಏನೆಲ್ಲ ಸವಲತ್ತಿದೆ ಅಂತ ನಿಮಗೆ ಇವತ್ತು ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದ್ರು ಕೂಡ ಆ ಸಂದರ್ಭ ತೆಗೊಳ್ಳುವಂಥ ಆಸಕ್ತಿಯನ್ನು ಕೂಡ ತಾವು ತೋರಿಸುತ್ತಿಲ್ಲ. ಇದು ಯಾವುದು ಕೊಡ್ತೇವೆ ಇದು ಬಹಳಷ್ಟು ಕಡಿಮೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕಟ್ಟಡ ಕಾರ್ಮಿಕರು ಕಟ್ಟಡ ಕಟ್ಟುವಾಗ ನಿಮ್ಮ ನಿಧಿ ಅಂತ ಕಟ್ಟಡ ಯಾರು ಬಿಲ್ಡಿಂಗ್ ಕಟ್ಟಲಿಕ್ಕೆ ತಮ್ಮ ಶ್ರಮ ಮತ್ತು ಬೆವರನ್ನು ಸುರಿಸಿದ್ದಾರೆ, ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಹೇಳಿ ಇಷ್ಟು % ಟ್ಯಾಕ್ಸ್ ಕಟ್ಟಬೇಕು ಈ ಬಿಲ್ಡಿಂಗ್ನವರು. ಇಡೀ ರಾಜ್ಯ ಸುಮಾರು 8,000-10,000 ಕೋಟಿ ರೂಪಾಯಿ ಬರೀ ಕಲ್ಯಾಣ ನಿಧಿಯ ಅನುದಾನ ಇದೆ. ಅದರಿಂದ ಬೇರೆ ಬೇರೆ ಸವಲತ್ತುಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ಇದ್ದಂಥ ಸವಲತ್ತುಗಳನ್ನು ಯಾವುದಂತ ಹೇಳಿದರೆ ನಿಮಗೆ ಬಹಳ ಗೊತ್ತಿರಬಹುದು. ಗೊತ್ತಿಲ್ಲದೆ ಸ್ವಲ್ಪ ನೆನಪಿಟ್ಟುಕೊಳ್ಳಿ, ಸಾಧ್ಯವಿದ್ದರೆ ನೀವು ಸ್ವಲ್ಪ ಬರೆದುಕೊಳ್ಳಿ. ಒಂದು ಯಾವುದಂತ ಹೇಳಿದರೆ, ನೀವು ಕೆಲಸ ಮಾಡುವಾಗ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಸ್ವಲ್ಪ ಮಟ್ಟಿನ ಹೆಚ್ಚು ಕಮ್ಮಿಗೆ ಮತ್ತೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ನಿಮಗೆ 1 ಲಕ್ಷ ರೂಪಾಯಿ ಹಣದ ದುಡ್ಡನ್ನು ಕೊಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದ ತೀರಿ ಹೋದರೆ ಬಹುಶಃ 5 ಲಕ್ಷ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಸಿಗ್ತದೆ. ನಿಮ್ಮ ಮಕ್ಕಳಿಗೆ ಮದುವೆ ಆಗುವಾಗ, ಗಂಡಿರಲಿ ಹೆಣ್ಣಿರಲಿ ಇಬ್ಬರು ಮಕ್ಕಳಿಗೆ ಮದುವೆ ಆಗುವಾಗ 50,000 ರೂಪಾಯಿ ಸಿಗ್ತದೆ. ನಿಮ್ಮ ಮಕ್ಕಳು ನರ್ಸರಿ ಕ್ಲಾಸ್ಗೆ 3,000, ಫಸ್ಟ್ ಸ್ಟ್ಯಾಂಡಿಗೆ 5,000, ಹೈಸ್ಕೂಲ್ಗೆ 10,000, ಕಾಲೇಜಿಗೆ 20,000 ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲಿ ಕೂಡ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಬರಬೇಕು. ಅದರ ಜೊತೆಯಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಕೂಡ ನಿಮಗೆ ESI ನಲ್ಲಿ ಎಲ್ಲ ಕೂಡ ಫ್ರೀ ಆಗುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಆದ ಕಾರಣ ಈ ಎಲ್ಲ ಸವಲತ್ತನ್ನು ಪಡೆಯುವಂಥ ಒಂದು ಮನೋಭಾವ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ನಾನು ಬಹಳಷ್ಟು ಕಡೆ ನೋಡಿದ್ದೇನೆ. ಮೊನ್ನೆ ನನ್ನ ಪರಂಗಿಪೇಟೆ ಹೋದಾಗ ಬೇರೆ ಮಜೆಲ್ಲ ತಾಯಿ ಬಂದು ಹೇಳಿದ್ರು, ಯಾರು ಕಾರ್ಡ್ ಬಂದು 1 ವರ್ಷ ಅಂದ್ರೆ ಯಾರು ಅಪ್ಲಿಕೇಶನ್ ಮಾಡಿದೆ ಸ್ಕಾಲರ್ಶಿಪ್ ಬೈಸಿ ನಿಮ್ಗೆ ಸ್ಕಾಲರ್ಶಿಪ್ ಬರಲಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇದನ್ನು ನೀವು ನಮ್ಮ ಗಮನಕ್ಕೆ ತರಬೇಕು. ನಮ್ಮ ಗಮನಕ್ಕೆ ತಂದಾಗ ನಾವು ಅವ್ರಿಗೆ ಫೋನ್ ಮಾಡಿ ಕೇಳ್ತೇವೆ, ನಿಮ್ಮ ಕಾರ್ಡ್ ಮಾಡಿದ್ದೀರಿ ಮತ್ತೆ ಯಾಕೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಲಿಲ್ಲ? ಅದು ಅವ್ರ ಮನೆಯಲ್ಲಿ ಪಾರ್ಶ್ವವಾಗಿ ಮನೆಯಲ್ಲಿದ್ದಾಗ 1 ಲಕ್ಷ ಏನು ಬರಬೇಕಿತ್ತು, ಅದು ಯಾಕೆ ಮುಟ್ಟುವುದಿಲ್ಲ? ಸೊ ನೀವು ಬರೀ ಕಾರ್ಡ್ ಮಾಡೋದು ಮಾತ್ರ ಅಲ್ಲ, ಕಾರ್ಡಿನ ಸವಲತ್ತನ್ನು ಪಡೆಯುವಂಥ ಆಸಕ್ತಿ ಮತ್ತು ಇಂಟ್ರೆಸ್ಟ್ ಕೂಡ ತಾವು ಇವತ್ತು ತೋರಿಸಬೇಕು. ಇದಕ್ಕೆ ನಿಮ್ಗೆ ಏನಾದರೂ ಸಹಕಾರ ಬೇಕಿದ್ರೆ ನನ್ನ ಕಿಚ್ಚೆ ಸಂಪರ್ಕಿಸಿ, ನಾವು ಮುಂದೆ ನಿಂತು ನಿಮ್ಗೆ ಆ ಸಹಕಾರ ಕೊಡುವ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಎರಡನೇದು, ತಾವಿವತ್ತು ಕಟ್ಟಡ ಕಾರ್ಮಿಕರನ್ನು ಮಾಡಿ ಪ್ರತಿ ವರ್ಷ ಕೂಡ ದಯವಿಟ್ಟು ಅದನ್ನು ರಿನ್ಯೂ ಮಾಡಿ. ನಾವು ಅದಕ್ಕೆ ಸರ್ಕಾರಕ್ಕೆ ಹೇಳಿದ್ದೇವೆ, ಪ್ರತಿ ವರ್ಷ ಕೂಡ ಬಂದು ರಿನ್ಯೂ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡುವಂಥ ಒಂದು ಕೆಲಸ ಸಲಹೆ ಕೂಡ ಕೊಟ್ಟಿದ್ದೇವೆ. ಅದನ್ನು ಇವತ್ತು ಪರಿಶೀಲಿಸಿದ ಮಾತನ್ನು ಕೂಡ ಇವತ್ತು ಕೊಟ್ಟಿರ್ತಾರೆ. ಇದರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ವಿಶೇಷವಾದ ಸಂತೋಷದ ಬೆಲೆ, ನಿಮ್ಮ ಮಕ್ಕಳಿಗೆ
ಉತ್ತಮವಾದ ಶಿಕ್ಷಣ ಮೈಗೂಡಿಸಿಕೊಂಡ ಕೆಲಸವನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋಣ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಬೇಕಾದ್ರೆ ನಿಮಗೆ ಒಂದೇ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ. ನಾವು ಪ್ರತಿನಿಧಿಗಳು ಸರ್ಕಾರ ಕೊಡುವ ಸವಲತ್ತು ನಿಮಗೆ ಕೊಡ್ಬೋದು, ಅದು ಯೋಜನೆಗಳನ್ನು ರೂಪಿಸ್ಬೋದು. ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾದ್ರೆ ಅದು ನಿಮ್ಮ ಮಕ್ಕಳು ಮಾತ್ರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಎಲ್ಲ ಸಮಸ್ಯೆ ಬಗ್ಗೆ ನೆಮ್ಮದಿಯ ಜೀವನ ಕೊಡುವಂಥ ಅವಕಾಶ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಆದ ಕಾರಣ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಿಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಅವರು ಒಂದಲ್ಲೊಂದು ಹಂತಕ್ಕೆ ಕಳಿಸ್ಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ನಿಮ್ಮ ಮಕ್ಕಳನ್ನು ನಿಲ್ಲಿಸುವಂಥ ವ್ಯವಸ್ಥೆ ತಾವು ಮಾಡಲೇಬೇಕು. ಶ್ರೀಮಂತರ ಮಕ್ಕಳು ಕಲಿತದ್ದು ಬಹಳಷ್ಟು ಕಡಿಮೆ, ಬಡವರ ಮಕ್ಕಳೇ ಇವತ್ತು ಕಲಿತು ದೊಡ್ಡ ಜನಾದಂತ ನಾವಿವತ್ತು ಅರ್ಥ ಮಾಡಿಕೊಳ್ಳಿ. ಸೊ ನಿಮ್ಮ ಮಕ್ಕಳಿಗೆ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂತೆಲ್ಲ ಅವಕಾಶಗಳಿದೆ. ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕತೆಯಿಂದ ಮಾಡಿಕೊಂಡು ಬದ್ಧತೆ ತೋರಿಸಿಕೊಂಡು ನನ್ನ ಮಗನನ್ನು ಒಂದಲ್ಲ ಒಂದು ಮಗ ಅಥವಾ ಮಗಳನ್ನು ಒಂದಲ್ಲ ಒಂದು ಹಂತಕ್ಕೆ ಮುಟ್ಟಿಸ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಖಂಡಿತವಾಗಿಯೂ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಕೂಡ ಭವಿಷ್ಯದ ಆಲೋಚನೆ ಮಾಡಿಕೊಂಡು ನಮ್ಮ ತೀರ್ಮಾನವನ್ನು ತಗೊಳ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣ ಹೇಗೆ ಅಂತ ಹೇಳಿದ್ರೆ ಅದು ಇವತ್ತು ಮತ್ತೆ ನಾಳೆ ಹೇಗಿರ್ಬೇಕಂತಲ್ಲ, ಮುಂದಿನ 20 ವರ್ಷದಲ್ಲಿ ಸಮಾಜ ಬರುವಾಗ ಆ ಪರಿಸ್ಥಿತಿ ಅವನು ಹೇಗೆ ಇರಬೇಕು, ಅದಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ಈಗಲೇ ತಯಾರು ಮಾಡಿದರೆ ಮಾತ್ರ ಆಗ ಬದುಕಿಸಲಿಕ್ಕೆ ಸಾಧ್ಯ ಆಗುವಂಥ ವಿಚಾರ ಇವತ್ತು ಆಗ್ತದೆ. ನಾವು ಸಣ್ಣದಿರುವಾಗ BCom ಕಲಿತ್ರೆ ಬ್ಯಾಂಕಲ್ಲಿ ಕೆಲಸ ಇದೆ. ಈಗ BCom ಮತ್ತೆ ಬ್ಯಾಂಕ್ ಬಿಟ್ಟು ಇಲ್ಲಿ ಒಂದು ಸಣ್ಣ ಅಂಗಡಿಯಲ್ಲಿ ಕೂಡ ಕೆಲಸ ಸಿಕ್ಕದಂಥ ಪರಿಸ್ಥಿತಿ ಇದೆ. ಈಗಿರುವಂಥ ಕೋರ್ಸ್ 10 ವರ್ಷ ಆಗುವಾಗ ಹೋಗ್ತದೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ನೀವು ಸೇರಿಸುವಾಗಲೂ ಕೂಡ ಬಹಳಷ್ಟು ಆಲೋಚನೆಯಿಂದ ಆ ಕೋರ್ಸ್ಗೆ ಸೇರಿಸುವಂತಹ ಒಂದು ಸಲಹೆ ಸೂಚನೆ ಪಡೆದುಕೊಂಡು ಸೇರಬೇಕು. ಇತ್ತೆ ದಾನ ಅಂತ ನಮ್ಮನ್ನ ಪೂರಕಲಿಗೆ PUC ಪಾಸಗಳಿಗೆ ಡಿಗ್ರಿ ಸೈನ್ಸ್ ಕಷ್ಟ ಕಾಮರ್ಸ್ 3 ವರ್ಷದ ನಮ್ಮ ಮುಖದಾದ ಮಾಡ್ತೀನಿ 5 ಆಲೋಚನೆ ಒಂದು. ಸೊ ನೀವು ಸೆಕೆಂಡ್ PUC ಆಗುವಾಗಲೇ ಆಲೋಚನೆ ಮಾಡಬೇಕು. ಇವನು ನೆಕ್ಸ್ಟ್ ಕಲಿತ್ರೆ ಯಾವ ಕೋರ್ಸಿಗೆ ಹೋದಾಗ ಇವನಿಗೆ ಎಷ್ಟು ಸಂಬಳ ಬರ್ತದೆ, ಇವನು ಹೇಗೆ ಹೋಗಬೇಕು, ಹೇಗೆ ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಇವತ್ತು ಸೇರಿಸುವಂತ ಕೆಲಸ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಂಬಂಧಪಟ್ಟಾಗೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸೀಟಿಗೆ ಏನು ಸಹಕಾರ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸುವಂಥ ಕೆಲಸ ಮಾಡಿ. ನಾವು ಮುಂದೆ ನಿಂತು ನಮ್ಮೆಲ್ಲ ರೀತಿಯ ಸಹಕಾರ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನನ್ನ ಬಳಿಗೆ ದಿನಾಲೂ ಇವತ್ತು ಬರ್ತಾರೆ, 500 ಮಾರ್ಕ್ ಇದೆ, ಹೊಸವ್ರಿಗೆ ಇಂಜಿನಿಯರಿಂಗ್ ಸೀಟ್, ಬೇರೆ ಬೇರೆ ಸೀಟ್ ಇವತ್ತು ಮಾಡಿಸ್ಕೊಡುವಂಥ, ಅಥವಾ ಫಿಸಿಯೋಥೆರಪಿ ಇರಲಿ, ನರ್ಸಿಂಗ್ ಇರಲಿ, ಬೇರೆ ಬೇರೆ ಹಲವಾರು ಇವತ್ತು ವಿದ್ಯಾರ್ಥಿಗಳಿಗೆ ಸೀಟ್ ಮಾಡಿದವರು ಬಹಳಷ್ಟು ಇವತ್ತು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಮೊನ್ನೆ ಒಂದು ಉದಾಹರಣೆಗೆ ಮಾತ್ರ ಹೇಳುದು, ಒಂದು ರಿಕ್ಷಾ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗಿದ್ದೆ. ಒಂದು ಹುಡುಗಿ ಫೋನ್ ಮಾಡಿದ್ರು, ನೀವು ಸಾಧ್ಯವಿದ್ರೆ ಒಮ್ಮೆ ಮೇಲೆ ಬಂದು ಗಾಡಿಗೆ ಬಂದು ಟೀ ಕುಡಿದು ಹೋಗಿದ್ದಂತೆ. ನನಗೆ ಯಾರಂತ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ನಾವೊಂದು ಸಣ್ಣ ಜೋಪಡಿ ಮನೆಯಲ್ಲಿದ್ದೆ, ನಾನು IT ಇತ್ತಿದ್ರೆ ಕಾಣಿ ನಿಕ್ಕಲು ಬರ್ತೀನಪ್ಪ, ನೀವು ಫ್ರೀ ಸೀಟ್ ಮತ್ತು ಕೊರಿಯಾದ ಫಿಸಿಯೋಥೆರಪಿ ಸೀಟ್ ಏನಪ್ಪ ಇದು ಇನ್ನೇನು ಕಡೆ KSGD ಆಸ್ಪತ್ರೆಯನ್ನು ಕೆಲಸ ಎಂಕೆ ಸಂಬಳ ಬರ್ಬೋದು ಏನು ಫಸ್ಟಿಗೆ ಏನು ಅಮ್ಮನ ಅಮ್ಮಿರಲ್ಲ ಏನು ಈ ಒಂದು ಫ್ಲಾಟ್ಗೆ ಅಂತ ಬಾಡಿಗೆ ನಿಕ್ಕಲು ಆ ಇಲ್ಲಿ ಬಿಡ್ತು ಇನಿ ಅಂದರೆ ಅಮ್ಮ ಮೂಲೆಯನ್ನು ಬ್ಯಾಗ್ ಬಂದ ನನ್ನ ಕಷ್ಟ ಬಂದು ತೂದು ವ್ಯವಸ್ಥೆ ಮಾಡ್ತೀನಿ ಶುರುವಾದ ಜವಾಬ್ದಾರಿ ಬರೇ ಒಂದು ಶಿಕ್ಷಣದಿಂದ ಎಷ್ಟು ಬದಲಾವಣೆ ಅಂತ ನೀವು ಆಲೋಚನೆ ಮಾಡಿ. ನೆಕ್ಸ್ಟ್ ಏನು, ಅವನ ಮಕ್ಕಳು ಡಾಕ್ಟರ್ ಆಗ್ಬೋದು, ಇವರು ಫಿಸಿಯೋಥೆರಪಿ ಆಗಿದ್ದಾರೆ, ಅವನ ಮಕ್ಕಳು ಕಲ್ತು ಡಾಕ್ಟರ್. ಈ ರೀತಿಯ ಬದಲಾವಣೆ ಕನಸನ್ನು ತಾವೆಲ್ಲ ಕಾಣುವಂಥ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿಮ್ಮ ಶಿಕ್ಷಣ ಸಂಬಂಧಪಟ್ಟಾಗೆ ಸಲಹೆ ಸೂಚನೆ ಏನಾದರೂ ನಿಮಗೆ ಸಹಕಾರ ಬೇಕಿದ್ದಲ್ಲಿ ಯಾವುದೇ ಜೊತೆ ನೇರವಾಗಿ ಸಂಪರ್ಕಿಸಿ ಅದರ ಒಂದು ಸಹಕಾರ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಇಲ್ಲಿ ಬಂದವರಲ್ಲಿ ನಿಮ್ಮ ಮಕ್ಕಳು ಯಾರು ಇವತ್ತು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಾರೆ? ಎಷ್ಟು ಜನ? 10th, ವೆರಿ ಗುಡ್. ಈಗ ಎಲ್ಲಿಗೆ ಆಗ್ತೀರಿ ನೆಕ್ಸ್ಟ್? ಆದಷ್ಟು ನಾವು ನಿಮ್ಮ ಮಕ್ಕಳನ್ನು ಸೈನ್ಸ್ಗೆ ಸೇರಿಸುವಂತ ಕೆಲಸ ಮಾಡಿ. ಎಷ್ಟು ಮಕ್ಕಳಿಗೆ ಸಾಧ್ಯವಿದೆಯಾ ಅಷ್ಟು ಮಕ್ಕಳನ್ನು ತಾವು ಸೈನ್ಸ್ಗೆ ಸೇರಿಸುವಂತ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಜಸ್ಟ್ ಪಾಸ್ ಆದ ಚಿಂತೆ ಇಲ್ಲ. ಅವ್ರು ನರ್ಸಿಂಗ್ ಹೋಗ್ಲಿಕ್ಕೆ, ಫಿಸಿಯೋಥೆರಪಿ ಹೋಗ್ಲಿಕ್ಕೆ, ಡಯಾಲಿಸಿಸ್ ಟೆಕ್ನಿಷಿಯನ್ ಹೋಗ್ಲಿಕ್ಕೆ, OT ಹೋಗ್ಲಿಕ್ಕೆ, ಫಾರ್ಮಸಿಗೆ ಹೋಗ್ಲಿಕ್ಕೆ, ಈ ಎಲ್ಲ ಕೋರ್ಸ್ಗೆ ಹೋಗ್ಲಿಕ್ಕೆ ಇದೊಂದು ಬೇಸ್ ಅವರಿಗೆ. BCom ಕಲ್ತವ್ರು ಮತ್ತೆ ಅವ್ರು ನರ್ಸಿಂಗ್ ಮಾಡಬೇಕಾದ್ರೆ ಅವ್ರು 2 ವರ್ಷ ಜನರಲ್ ನರ್ಸಿಂಗ್ ಮಾಡಿ ಮತ್ತೆ BSc ನರ್ಸಿಂಗ್ ಮಾಡಬೇಕು. ಯಾರು ಅಕೌಂಟ್ಸ್ ಅಲ್ಲಿ ಹುಷಾರಿದ್ದಾನೆ, ಮಾರ್ಕ್ಸ್ ಅಲ್ಲಿ ಹುಷಾರಿದ್ದಾನೆ, ಅವನಿಗೆ 5 ವರ್ಷ ಕಾಮರ್ಸ್ ನೋಡೋದು ವಿಚಾರ ಮಾಡಿ.
ಯಾರಾದ್ರೂ ಮಾರ್ಕ್ಸಲ್ಲಿ ನಮ್ಮ ಮ್ಯಾಥ್ಸಲ್ಲಿ ಬಹಳಷ್ಟು ಹುಷಾರಿದ್ದಾನೆ, ಅವನ ಬಹುಶಃ ಇವತ್ತು ನೀವು ದೊಡ್ಡ ಮಟ್ಟ CA ಮಾಡಲಿಕ್ಕೆ, ಆಡಿಟರ್ ಮಾಡಲಿಕ್ಕೆ ಆ ಕಾಲೇಜ್ ಕಾರಣದಲ್ಲಿ ಈಗಲೇ ಅವನನ್ನು ತಯಾರು ಮಾಡಿಕೊಡುವಂಥ ವಿಚಾರ ಇವತ್ತು ಆಗಬೇಕು. ಸೊ ಖಂಡಿತವಾಗಿ ನೀವು ಮತ್ತು ನಿಮ್ಮ ಮಕ್ಕಳು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ. ನಾನು ಯಾಕೆ ಹೇಳ್ತೇನೆ, ನಾನು ಬಹಳಷ್ಟು ಕಡೆ ಹೋದ ಕೇಳ್ತೇನೆ, ಎಟ್ಟೆ ಮಾಡಿಕೊಂಡು ಸೇರಿದ್ದು ಯಾವುದು ಆರ್ಟ್ಸಕ್ಕೆ ಮತ್ತು ಕಾಮರ್ಸ್ಗೆ ಹುಡುಗಿ. ಅವಳೇನಾದರೂ ಸೈನ್ಸ್ ಮಾಡ್ತಿದ್ರೆ ಫಾರ್ಮಸಿಯ, ಲ್ಯಾಬ್ ಟೆಕ್ನಿಷಿಯನ, ಫಿಸಿಯೋಥೆರಪಿಯ, ಆಪ್ಟಿಮೆಟ್ರಿಕ, ಆಪ್ಟಮಾಲಜಿಯ ಹಲವಾರು ಅದಕ್ಕೆ ಡಿಮಾಂಡ್ ಇರುತ್ತೆ. 3 ವರ್ಷ ಕಲಿತು ನೀವು ಹೊರಗಡೆ ಬನ್ನಿ, ನಿಮ್ಮ ಮಕ್ಕಳಿಗೆ 30,000, 20,000, 50,000 ನಮ್ಮ ಸಂಬಳ ಸಿಕ್ಕುವಂತ ಇವತ್ತಿದೆ. ಜನ ಕಾಯ್ತಾ ಇದ್ದಾರೆ, ಜನ ಇಲ್ಲ. ಕಣ್ಣಿಂದ ಡಾಕ್ಟರ್ ಇದ್ದಾರೆ ಆಸ್ಪತ್ರೆಯಲ್ಲಿ, ಕಣ್ಣಿನ ಟೆಕ್ನಿಷಿಯನ್ ಇಲ್ಲ ಅದು ನೋಡ್ಲಿಕ್ಕೆ. ಡಾಕ್ಟರ್ಗೆ ಹೋಗಿ ಟೆಕ್ನಿಷಿಯನ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅದೇ ಜನ ಬೇಕು. ಎಕ್ಸ್ರೇ ಮಿಷಿನ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಇಲ್ಲ. ಆದ್ರೆ ರಬ್ಬಕ್ಕ ನಿಮ್ಗೆ ಕಲಿತ ಕೂಡ ತಕ್ಷಣ ನಿಮಗೆ ಜನ ಕೆಲಸ ಈ ಒಂದು ಅಲ್ಲಿ ಕೆಲಸ ವೇಕೆನ್ಸಿ ಇದೆ, ಅದನ್ನು ಆಲೋಚನೆ ಮಾಡಿಕೊಂಡು ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಅದಕ್ಕೆ ನೀವು ಈಗಲೇ ಅದನ್ನು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದಕ್ಕಾಗಿ ಯಾವುದೇ ಸಹ ನಮ್ಮ ಸಹಕಾರ ಕೊಡಲಿಕ್ಕೆ ನಿಮ್ಗೆ ತಯಾರಂತ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಇನ್ನೂ ಕೂಡ ಬಹಳಷ್ಟು ಇವತ್ತು ಜಾಗೃತ ಆಗುವಂಥ ವಿಚಾರ ಇವತ್ತು ಆಗಬೇಕು. ಇನ್ನು 3 ತಿಂಗಳಲ್ಲಿ ಪರಿಸ್ಥಿತಿ ಏನಾಗ್ತದೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಕೂಡ ಮನೆ ಒಳಗಿದ್ದ ಕಾರಣ ಕೇಸ್ಗಳು ಹೊರಗಡೆ ಬರೋದು ಕಷ್ಟ. ಯಾರು ಕೂಡ ಟೆಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಟೆಸ್ಟ್ ಮಾಡಿ ಹೋಗೋರು ಯಾರು? ಜ್ವರ ಬಂದು ಜೋರಾದವ್ರು ಮಾತ್ರ ಆಸ್ಪತ್ರೆಗೆ ಹೋಗುದು. ಈಗ ರೋಗ ಇದ್ದವರೆಲ್ಲ ರಸ್ತೆಯಲ್ಲಿದ್ದಾರೆ. ಅದು ಮೆಲ್ಲ 1000 ಜನಕ್ಕೆ ಬರ್ತದೆ, ಸಡನ್ ಆಗಿ ಮತ್ತೆ ಬೆಡ್ ಸಿಕ್ಕಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಿಮ್ಮ ಮತ್ತು ನಿಮ್ಮ ಕುಟುಂಬಸ್ಥರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಅತ್ಯಂತ ಜಾಗೃತೆಯಿಂದ ಬಹುಶಃ ವ್ಯಾಕ್ಸಿನೇಷನ್ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು. ಎಷ್ಟು ಜನ ವ್ಯಾಕ್ಸಿನ್ ಇಂಜೆಕ್ಷನ್ ಆಗಿದೆ, ಲಸಿಕೆ ಆಗಿದೆ? ಬರೀ 20% ಮಾತ್ರ ಆಗಿದೆ. ಓನ್ಲಿ 20% ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ದೇಶಗಳಲ್ಲಿ 2 ಡೋಸ್ ತಗೊಂಡು 3ನೇ ಡೋಸ್ ಆಗಿದೆ. ಈಗ ಬೇರೆ ಎಲ್ಲ ದೇಶದಲ್ಲಿ 2 ಡೋಸ್ ಕೊಟ್ಟು 3ನೇ ಬೂಸ್ಟರ್ ಡೋಸ್ ಕೊಡ್ತಾ ಇದ್ದಾರೆ. UK, ಅಮೆರಿಕ ಮತ್ತು ನಮ್ಮ ಸೌದಿ ಅರೇಬಿಯಾದಲ್ಲಿ ಇದೆಲ್ಲ. ನಾವೀಗ ಫಸ್ಟ್ ಡೋಸ್ ನಿಮ್ಗೆ 80% ಜನರಿಗೆ ಇಲ್ಲೇ ಆಗಲಿಲ್ಲ ನೋಡುವಾಗ. ಆದ ಕಾರಣ ನೀವು ಕಡ್ಡಾಯವಾಗಿ ಆದಷ್ಟು ಶೀಘ್ರದಲ್ಲಿ ನೀವು ನಿಮ್ಮ ವ್ಯಾಕ್ಸಿನೇಷನ್ ಲಸಿಕೆ ಸಂಬಂಧಪಟ್ಟಾಗೆ ದಯವಿಟ್ಟು ಮುಂದೆ ನಿಂತು ತಗೊಳ್ಬೇಕು. ಇದರಲ್ಲಿ ಯಾವ ಹೆದರಿಕೆಯೂ ಯಾರಿಗೂ ಕೂಡ ಬೇಡ. ಕೆಲವರು ಹೇಳ್ತಾರೆ ಕೈ ನೋವು ಆಗ್ತದೆ, ಇಂಜೆಕ್ಷನ್ ಯಾವ ಮದ್ದು ತಗೊಂಡ್ರು ಕೂಡ ಕೆಲವೊಮ್ಮೆ ಕೈ ನೋವು ಆಗ್ತದೆ. ಯಾವ ಇಂಜೆಕ್ಷನ್ ತಗೊಂಡ್ರು ಕೂಡ ಕೆಲವರಿಗೆ ಜ್ವರ ಬರ್ತದೆ. ಅದೆಲ್ಲ ಕೂಡ ಸ್ವಾಭಾವಿಕ ಇದರಲ್ಲಿ. ಸೊ ಇದಕ್ಕೆ ಏನು ಗಡಿಬಿಡಿ ಯಾವುದು ಕೂಡ ಇದಿಲ್ಲ. ಮತ್ತೆ ಏನು ಕೂಡ ಯಾರು ಕೂಡ ಏನು ಕೂಡ ಆಗೋದೂ ಇಲ್ಲ ಇದರಲ್ಲಿ. ನಮಗೆಲ್ಲ ಏನು ತಗೊಂಡೆ ನನಗೆ ಗೊತ್ತಿಲ್ಲ. ಈಗ ಮಾತಾಡ್ತಿದ್ದೆ, ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರು. ಮತ್ತೆ ನಾನು ನನ್ನ ಕೆಲಸಕ್ಕೆ ಹೋದೆ. 2 ಡೋಸ್ ಮೊನ್ನೆ ಬಂದು ಬೆಳಿಗ್ಗೆ ನಾನು ಮೀಟಿಂಗಲ್ಲಿ ಇದ್ದೆ, ಕೊಟ್ಟು ನಾನು ಮೀಟಿಂಗಲ್ಲಿ ಕಂಟಿನ್ಯೂ ಗೊತ್ತೇ ಇಲ್ಲ, ಅದು ಬಂದು ಕೊಟ್ಟಂತ ವಿಚಾರವೇ ಇಲ್ಲ. ಸೊ ಏನು ಕೂಡ ಯಾರಿಗೂ ಕೂಡ ಆಗುದಿಲ್ಲ. ಈ ಧೈರ್ಯ ತಗೊಂಡು ನಾವೆಲ್ಲರೂ ಕೂಡ ಯಾವತ್ತು ರೀತಿ ನೋಡಿ ಈ ರೋಗ ಯಾವ ಹಂತದಲ್ಲಿ ಯಾವ ಟರ್ಮ್ ತೆಗೆದುಕೊಳ್ಳೋದಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹಂತದಲ್ಲಿ ಯಾವ ಟರ್ಮ್ ತೆಗೊಳ್ಬೇಕಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ರಕ್ಷಣೆ ಮಾಡಬೇಕಾದ್ರೆ ಒಂದು ನಿಮ್ಮ ವ್ಯಾಕ್ಸಿನೇಷನ್, 2 ಮಾಸ್ಕ್. ಇನ್ನು ನಾವು ಅಲ್ಲಿ ಮಾಸ್ಕ್ ಹಾಕೋದಿಲ್ಲ ಅಂತೇಳಿ ನೀವು ಅದರ ಬಗ್ಗೆ ಗಡಿಬಿಡಿ ನೀವೆಲ್ಲರೂ ಹಾಕ್ಲಿ, ನಾವು ಕೂಡ ಹಾಕ್ತೇವೆ. ಈ ಕಾರ್ಯಕ್ರಮದಲ್ಲಿ ಮಾತ್ರ ನಾವು ಹಾಕ್ಲಿಕ್ಕಲ್ಲ ಅಂತೇಳಿ ಎಲ್ಲಿ ನಾವು ಬೇರೆ ಕಡೆ ನಾವು ಹಾಕೊಂಡು ಹೋಗುವಂಥ ವಿಚಾರ ನಾವಿವತ್ತು ಮಾಡ್ತೇವೆ. ಅಷ್ಟೇ ನಾವು ಮುಂಜಾಗ್ರತೆ ಕೆಲಸಕ್ಕೂ ನಾವು ತಗೊಳ್ತೇವೆ. ಆದ ಕಾರಣ ಕೆಲವರು ಇದ್ರು ಕೊರೋನಾ ಇಲ್ಲ, ಈಗ ಆಸ್ಪತ್ರೆ ಇದ್ದಾಗ ಮತ್ತೆ ಗೊತ್ತಾಗ್ತದೆ ಉಂಟಾ ಇಲ್ವ, ಮತ್ತೆ ಬಂದು ಹೇಳ್ತಾರೆ ಹೌದು ಮಾರ ಇದೇ ಮಾರ ಸತ್ಯ ಅಂತ ಹೇಳುವಂಥ ವಿಚಾರ. ಸೊ ಯಾರ ಮಾತು ಕೂಡ ಕೇಳಲಿಕ್ಕೆ ಹೋಗಬೇಡಿ. ವಾಟ್ಸಪ್ನ ಯಾವ ವಿಚಾರ ಕೊಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ವಾಟ್ಸಪ್ ಮೆಸೇಜ್ ಮುಖಾಂತರ ನಿಮ್ಮ ಮನಸ್ಸು ಮತ್ತು ನಿಮ್ಮ ಜೀವನವನ್ನು ನಿರ್ಣಯಿಸಲಿಕ್ಕೆ ನೀವು ಹೋಗುವಂಥ ವಿಚಾರ ಬೇಡ. ಲಸಿಕೆ ತೆಗೊಳ್ಳಿ, ಮಾಸ್ಕ್ ಹಾಕಿ ನಿಮ್ಮ ಮನೆಯನ್ನು ರಕ್ಷಿಸಿ. ಒಂದು 3 ತಿಂಗಳ ಮುಂದೆ ಹೋದ ನಂತರ ಪರಿಸ್ಥಿತಿ ಹೇಗೆ ಅಂತ ನೋಡುವ ವಿಚಾರ ನಾವಿವತ್ತು ಮಾಡುವ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇವತ್ತು ಅತಿ ಅಗತ್ಯ ಅಂತ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ, ಎಲ್ಲರಿಗೂ ಕೂಡ ಕಿಟ್ಟಿದೆ, ಯಾರು ಕೂಡ ಗಡಿಬಿಡಿಬೇಡಿ, ಒಂದೊಂದೇ ತೆಕೊಂಡು ಹೋಗಿ. ಮತ್ತು ಯಾರ ಹೆಸರಿಲ್ಲ ದಯವಿಟ್ಟು ನೀವು ಕೂತ್ಕೊಳ್ಳಿ, ಅವ್ರು ನಿಮ್ಮನ್ನು ಮತ್ತೆ ಕರೀತಾರೆ, ಕಾರ್ಡ್ ನೋಡಿ ಎಂಟ್ರ್ ಮಾಡ್ತಾರೆ. ಯಾಕೆ ನಾವು ಲೆಕ್ಕ ಕೊಡಬೇಕು. ಸರ್ಕಾರ ನಮ್ಮ ಇಲಾಖೆಗೆ ಎಷ್ಟು ಬಂದಿದೆ, ಅದು ಯಾರಿಗೆ ಕೊಟ್ಟಿದೆ ನಾವು ಫೋನ್ ನಂಬರ್ ಬರೀಬೇಕು. ನಾಳೆ ಚೆಕಿಂಗ್ ಮಾಡ್ತಾರೆ, ಆಯ್ತು ಎಲ್ಲಿ ಬಂದಿದೆ ಇಲ್ವಾ ಅಂತೇಳಿ. ಸೊ ಇಲ್ಲಿ ಇವರಿಗೆ ನಮಗೂ ಕೂಡ ರಕ್ಷಣೆ, ಯಾರ್ಯಾರಿಗೆ ಕೊಟ್ಟು ಹಾಕೊಂಡು ವಿಚಾರ ಆಗ್ಬಾರ್ದಲ್ಲ. ಬಹಳ ಜಾಗ್ರತೆಯಿಂದ ನಾವು
ಅದು ನಾವು ನೋಡಿಕೊಳ್ಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಫೋನ್ ನಂಬರ್ ತೆಗೆದೆ, ಒಂದು ನಿಮ್ಮಲ್ಲಿ ಹೆಸರಿಲ್ಲ, ಕಾರ್ಡಿಲ್ಲ, ಒಂದು ಉಳಿತಾಯದ ಕೊಟ್ಟರೆ ಅವ್ನು ಕಾರ್ಮಿಕರಂತ ನೋಡಿ ಕೊಡಬೇಕು. ಕಾರ್ಮಿಕದ ಬಡವರಂತ ಎಂಟ್ರ್ ಮಾಡಿದಾಗ ನಮ್ಮಲ್ಲಿ ಒಂದು ಪ್ರೂಫ್ ಇರ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿಕೊಂಡು ಮತ್ತೊಮ್ಮೆ ನಮ್ಮ ಈ ಎಲ್ಲ ಕಾರ್ಯಕರ್ತರ ಮತ್ತು ಯಾರು ನಮ್ಮೆಲ್ಲ ಸ್ವಯಂ ಸೇವಕರು ಇವತ್ತು ಕೆಲಸ ಮಾಡ್ತಿದ್ದಾರ ಅವರನ್ನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ ಸೊಳ್ಳೆಂಚಿರ್, ಮಾಜಿ ಉಪಾಧ್ಯಕ್ಷರು ಅನಿಲ್ ಬಗಂಬಿಲ, ಕೌನ್ಸಿಲರ್ ಹಮೀದ್ ಹಸನ್ ಮಾಡೂರು, ಧೀರಜ್ ಕುಸಾಲ್ ನಗರ, ಪುಷ್ಟಿ ಮೊಹಮ್ಮದ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಶೆಟ್ಟಿ, ಅಲ್ಪಸಂಖ್ಯಾತ ಬ್ಲಾಕ್ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಇಂಟಕ್ ಅಧ್ಯಕ್ಷರು ಹರೀಶ್ ರಾವ್, ಪುರುಷೋತ್ತಮ ಅಂಚನ್, ಜಮಾಲ್ ಅಜ್ಜಿನಡ್ಕ, ಫಾತಿಶ್ ಅಜ್ಜಿನಡ್ಕ, ಸುರೇಂದ್ರ ಕನೀರ್ತೋಟ, ಜೆಸಿಂತಾ ಮೆಂಡೋನ್ಸಾ, ಚಾಂದಿನಿ ಹರೀಶ್, ಕಲಾವತಿ ಕಾರ್ಯಕ್ರಮದ ಮುತಾಲ್ಗಿಡಿದ್ದಾರೆ.